ಮಂಗಳೂರು ಹಳೆ ಬಂದರಿನ ಮೀನುಗಾರಿಕಾ ಧಕ್ಕೆಯ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಹೊಯ್ಗೆ ಬಜಾರ್ ಕೂಳೂರು ನಡುವೆ ರೋರೋ ಹಡಗು ಸಂಚಾರ ಪ್ರಸ್ತಾವನೆ ಮುಂದುವರೆದಿದೆ. ಆದರೆ ಯೋಜನೆಗೆ ಸ್ಥಳೀಯರು ಮತ್ತು ಪರಿಸರಾಸಕ್ತರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಹೌದು, ಮಂಗಳೂರು ಹಳೆ ಬಂದರಿನ ಸೌತ್ ವಾಫ್ ಎ ಗೋದಾಮು ಬಳಿ ನಡೆದ ಪರಿಸರ ಸಾರ್ವಜನಿಕ ಸಭೆಯಲ್ಲಿ ರೋರೋ ಹಡಗು ಯೋಜನೆ ಚರ್ಚೆಗೆ ಬಂತು. ಕರ್ನಾಟಕ ಜಲಸಾರಿಗೆ ಮಂಡಳಿ ಸಾಗರಮಾಲಾ ಯೋಜನೆಯಡಿ ಹೊಯ್ಗೆ ಬಜಾರ್ ಕೂಳೂರು ನಡುವೆ ರೋರೋ ಹಡಗು ಸಂಚಾರ ಯೋಜನೆ ಮುಂದಿಟ್ಟಿದ್ದು ಸುಮಾರು 29 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯಗತಗೊಳಿಸಲು ಯೋಜನೆ ರೂಪಿಸಿದೆ. ಕಾರ್ಯನಿರ್ವಾಹಕ ಎಂಜಿನಿಯರ್ ಪ್ರಸನ್ನಕುಮಾರ್ ಅವರು ಯೋಜನೆಯ ವಿವರ ನೀಡಿದ್ದು, 2 ರೋರೋ ಹಡಗುಗಳು ದಿನಕ್ಕೆ 12 ಟ್ರಿಪ್ಗಳನ್ನು ನಡೆಸಲಿದ್ದು 8 ಕಿಲೋಮೀಟರ್ ದೂರವನ್ನು ಕೇವಲ 15 ನಿಮಿಷದಲ್ಲಿ ಪೂರೈಸಲಿವೆ. ಯೋಜನೆ ಪೂರ್ಣಗೊಳ್ಳಲು 18 ತಿಂಗಳ ಅವಧಿ ನಿಗದಿಪಡಿಸಲಾಗಿದೆ ಎನ್ನುತ್ತಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ತಮಗೆ ಗೊತ್ತಿದೆ, ಫಿಶರೀಸ್ ಡಿಪಾರ್ಟ್ಮೆಂಟ್ ಇಂದ ಆಲ್ಮೋಸ್ಟ್ 80 ಕೋಟಿಗಳ ಅಭಿವೃದ್ಧಿ ಕಾಮಗಾರಿ ಈಗ ನಾವು ಚಾಲನೆ ಕೊಟ್ಟಿದ್ದೀವಿ. ಥರ್ಡ್ ಸ್ಟೇಜ್ ಅಲ್ಲಿ 49.5 crores ಅಂಡ್ 33 ಕೋಟಿದು ಮಾಡರ್ನೈಸೇಷನ್ ಇದೆ. ಈಗ 49.5 ಕೋಟಿಯಲ್ಲಿ ಏನ್ ನಾವು ಪ್ರೊವಿಷನ್ ಮಾಡ್ತಾ ಇದ್ವಲ್ಲ, ಅದರಲ್ಲಿ ನಿಮ್ಗೆ ಕ್ರೀಕ್ ಹತ್ರ ಆಲ್ರೆಡಿ 100/175 ಮೀಟರ್ ಅಡಿಷನಲ್ ನಾವು ಬೋಟ್ ನಿಲ್ಲಕ್ಕೆ ಫೆಸಿಲಿಟಿ ಮಾಡ್ತಾ ಇದ್ವಿ. ಅದನ್ನು -3 ಡ್ರೆಜ್ ಮಾಡಿ ಕೊಡ್ತಾ ಇದ್ದೀವಿ. ಈ ಯೋಜನೆಗೂ ಮುನ್ನ ಮೀನುಗಾರಿಕಾ ಧಕ್ಕೆಯ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. 1300 ಬೋಟ್ಗಳು ಅಸುರಕ್ಷಿತವಾಗಿ ನಿಂತಿವೆ. 3ನೇ ಹಂತದ ಜೆಟ್ಟಿ ಕಾಮಗಾರಿಯನ್ನು ತಕ್ಷಣ ಪೂರ್ಣಗೊಳಿಸಬೇಕು. ಮೀನುಗಾರರು ಯೋಜನೆಗೆ ಪೂರ್ಣ ವಿರೋಧವಲ್ಲ, ಆದರೆ ಮೊದಲು ಮೂಲ ಸೌಲಭ್ಯ, ನಂತರ ಹೊಸ ಯೋಜನೆ ಎಂಬ ನಿಲುವು ನಮ್ಮದು ಎನ್ನುತ್ತಾರೆ ಮೀನುಗಾರರ ನಾಯಕ ಚೇತನ್ ಬೆಂಗ್ರೆ. ಅಂದ್ರೆ ಇವಾಗ ಅದು 3 ಮೀಟರ್ ಡ್ರೆಡ್ಜಿಂಗ್ ಅಂತ ಹೇಳಿದ್ರು. ಇದು ತುಂಬಾ ವರ್ಷಗಳಿಂದ ಆಗಿಲ್ಲ. ಅದು 7 ಮೀಟರ್ಸ್ ಡ್ರೆಡ್ಜಿಂಗ್ ಅಂತ ಅಲ್ಲಿ ಪ್ರೊವಿಷನ್ ಆಲ್ರೆಡಿ ನಮ್ಮ ಇದರಲ್ಲಿ ಉಂಟು. ಸೊ ಅದು ಒಂದು ಪ್ರಾಜೆಕ್ಟ್ ಅಲ್ಲಿ 3.2 ಮೀಟರ್ ಸಾಕಾಗ್ತದೆ ಅಂತ ಡೌಟ್ ಒಂದು. ಎರಡನೇದಾಗಿ ಸರ್, ಆ ಪ್ರಾಜೆಕ್ಟ್ ಮಾಡುವಾಗ ಇಲ್ಲಿ ಜಟ್ಟಿ ಕೂಳೂರು ಮತ್ತೆ KFDC ಅಂತ ಹೇಳಿದ್ರಿ. KFDC ಅಂತ ಹೇಳಿದ್ರೆ ಸರ್, KFDC ಹತ್ರ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ 1300 ಬೋಟ್ ಅನ್ನು ನಾವು ಖಾಲಿ 100 ಬೋಟ್ ಇರುವ ಜಾಗದಲ್ಲಿ 1300 ಬೋಟ್ ಅನ್ನು ಇವತ್ತೇ ಇಟ್ಟಿದ್ದೀವಿ. ಸೊ ನಮ್ಮ ಪ್ರೊವಿಷನ್ ಫಿಶರೀಸ್ ಅಲ್ಲಿ ಜಾಗ ಇಲ್ಲ ಅಂತ ಒಂದು ಟೆಸ್ಟ್ ಮಾಡಿ. ಸಾಮಾಜಿಕ ಕಾರ್ಯಕರ್ತ ಬಿಕೆ ಇಮ್ತಿಯಾಜ್ ಯೋಜನೆಗೆ ಸಂಪೂರ್ಣ ಆಕ್ಷೇಪ ವ್ಯಕ್ತಪಡಿಸಿ, ಸ್ಮಾರ್ಟ್ ಸಿಟಿ ಯೋಜನೆಗಳು ಈಗಾಗಲೇ ಮೀನುಗಾರರ ಪ್ರದೇಶಕ್ಕೆ ತೊಂದರೆ ತಂದಿವೆ. ಹೊಸ ಯೋಜನೆ ಪರಿಸರ ಹಾನಿಗೆ ಕಾರಣವಾಗಬಹುದು. ಈ ಯೋಜನೆ ನಗರ ವಾಹನ ದಟ್ಟಣೆಗೆ ಪರಿಹಾರವಲ್ಲ. ಮೊದಲು ನದಿ ಮತ್ತು ಸಮುದ್ರದ ನೀರಿನ ಪರೀಕ್ಷೆ ಆಗಬೇಕು ಎಂದು ಆಗ್ರಹಿಸಿದ್ದಾರೆ. ಮೀನುಗಾರಿಕೆಯ ಚಟುವಟಿಕೆಯನ್ನು ಅಭಿವೃದ್ಧಿಪಡಿಸಲಿಕ್ಕಾಗಿ ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಅನುಷ್ಠಾನ ಆಗಿದೆ. ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಈಗಾಗಲೇ ಸ್ಮಾರ್ಟ್ ಸಿಟಿಯಲ್ಲಿ ರಸ್ತೆಗೆ, ಇನ್ನಿತರ ವ್ಯವಸ್ಥೆಗಾಗಿ ಅದು ನೀವು ವಿನಿಯೋಗ ಮಾಡಬೇಕಾಗಿದೆ. ಈ ಒಂದು ಯೋಜನೆ ಇದು ಜನರ ತೆರಿಗೆ ಹಣವನ್ನು ನೀವು ಹಾಳು ಮಾಡ್ತೀರಲ್ಲದೆ, ಇದರಿಂದಾಗಿ ಸಾರ್ವಜನಿಕರಾಗಲಿ ಅಥವಾ ಇಲ್ಲಿನ ಮೀನುಗಾರಿಕೆ ನಂಬಿರ್ತಕ್ಕಂಥವರಾಗಲಿ ಇದನ್ನು ಖಂಡಿತವಾಗಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂಪೂರ್ಣವಾಗಿ ಸರ್ಕಾರದ ದುಡ್ಡನ್ನ ಇವತ್ತು ಹಾಳು ಮಾಡಲಿಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆ. ಸಾಗರಮಾಲಾ ಯೋಜನೆ ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ನೀವು ಹೇಳ್ತೀರಿ ಹೊಯ್ಗೆ ಬಜಾರಿಂದ ಕೂಳೂರುವರೆಗೆ ಅಲ್ಲಿ ರಸ್ತೆ ಮಾಡ್ತೀರಿ, ಇನ್ನೊಂದು ಮಾಡ್ತೀರಿ. ಅಲ್ಲಿಗೆ ವಾಸವಿರ್ತಕ್ಕಂಥ ಸಾರ್ವಜನಿಕರು ಅಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿ ಕೂತಿದ್ದಾರೆ ಅಥವಾ ಮೀನುಗಾರಿಕೆ ನಡೆಯುವ ಸಣ್ಣ ಸಣ್ಣ ಶೆಡ್ಗಳನ್ನು ಹಾಕಿದ್ದಾರೆ. ಇದೆಲ್ಲವನ್ನ ತೆರವುಗೊಳಿಸಿದಾಗ ಮತ್ತೆ ಅದು ಮೀನುಗಾರಿಕೆಯ ವ್ಯವಹಾರಕ್ಕೆ ತೊಂದರೆ ಹೊರತು ಅದರಿಂದ ಯಾರಿಗೂ ಕೂಡ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಯೋಜನೆ ನಗರ ವಾಹನ ದಟ್ಟಣೆಗೆ ಪರ್ಯಾಯ ಸಂಪರ್ಕ ವ್ಯವಸ್ಥೆ ನೀಡಲಿದೆ. ಎಲ್ಲಾ ಪರಿಸರ ನಿಯಮಾವಳಿಗಳನ್ನು ಪಾಲಿಸಿ ಯೋಜನೆ ಕೈಗೊಳ್ಳಲಾಗುತ್ತದೆ ಎನ್ನುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ. ಕಾರವಾರದಲ್ಲಿ ಯಾರ್ಯಾರು ಇದ್ದಾರೆ, ಈಗ ನೋಡಿ ಸೀನಿಯರ್ ಎನ್ವೈರನ್ಮೆಂಟ್ ಆಫೀಸರ್ ಇದ್ದಾರೆ, ಇಲ್ಲಿ ಎನ್ವೈರನ್ಮೆಂಟ್ ಆಫೀಸರ್ ಬಂದಿದ್ದಾರೆ, ನಮ್ಗೆ SCC ಅಂತದಲ್ಲಿ ಎಲ್ಲ ಆಗಿದೆ. ನೀವು ಟೆಕ್ನಿಕಲಿ ಏನ್ ಮಾಡಬೇಕು ಅಂತ ನಿಮಗಿಂತ ಜಾಸ್ತಿ ಅವ್ರು ಮಾಡಿರ್ತಾರೆ. ಸೊ ಟೆಕ್ನಿಕಾಲಿಟಿ ಬಗ್ಗೆ ಇಲ್ಲಿ ಮಾತಾಡೋದು ಈ ವೇದಿಕೆ ಅಲ್ಲ. ಇದು ಒಂದು
ಎರಡನೇದು, ಈ ಪ್ರಾಜೆಕ್ಟ್ ಬಗ್ಗೆ ನೀವು ಏನ್ ಹೇಳ್ಬೇಕು ಅಂತಿದ್ರಿ, ಏನಿಲ್ಲ ಅದನ್ನ ಹೇಳಿ. ಈಗ ಈ ಪ್ರಾಜೆಕ್ಟ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಾವೆಲ್ಲ ಇಲ್ಲಿ ಕೂರೋ ಅವಶ್ಯಕತೆನೇ ಇರೋದಿಲ್ಲ. ಒಂದು. ಎರಡನೇದು, ಟ್ರಾಫಿಕ್ ಸಮಸ್ಯೆದು ನೀವದು APMC ಏನ್ ಹೇಳಿದ್ರೆ ಅದು ನನ್ನ ಗಮನಕ್ಕೂ ಇದೆ, ನಾವು ನೋಡ್ತಾ ಇದೀವಿ. ಇನ್ನೂ ಬೇರೆ ಬೇರೆ ರೀತಿ ಇದೆ. ನಾವು NHL ಕೂಡ ಹೇಗೆ ಎಕ್ಸ್ಪಾನ್ಷನ್ ಅಥವಾ ಬೇರೆ ರಸ್ತೆ ನೋಡ್ಬೇಕು ಅಂತಾನು ನೋಡ್ತಾ ಇದೀವಿ. ರಾತ್ರಿ ಹೊತ್ತು ಏನು MRP ಇಂದ ಇರ್ಬೋದು, SEZ ಇಂದ ಇರ್ಬೋದು, NNPA ಇಲ್ಲ ಗೇಲ್ ಮತ್ತೆ ಇದರಿಂದ ಎಲ್ಲ ಬರುವಂತ ಲಾರಿಗಳದ್ದು ಹೇಗೆ ಮಾಡ್ಬೇಕು ಅದನ್ನು ನೋಡ್ತಾ ಇದ್ವಿ. ಜೊತೆಗೆ ಈ ರೂಟ್ ಏನಿದೆ, ಒಂದು ಟ್ರಾಫಿಕ್ ಸಮಸ್ಯೆಯಿಂದ ಅಷ್ಟೇ ಅಂತಲ್ಲ, ಒಂದು ಈ ಫ್ಯೂಯಲ್ ಕಾಸ್ಟ್ ಎಷ್ಟು ಸೇವ್ ಆಗ್ತದೆ, ಕೆಲವೊಂದ್ಸರಿ ಟೈಮ್ ಸೇವ್ ಆಗ್ಬೋದು, ಮಧ್ಯದಲ್ಲಿ ಏನಾದ್ರು ದುರ್ಘಟನೆ ಬಂದ್ರೆ ಒಂದು ಆಲ್ಟರ್ನೇಟ್ ರೂಟ್ ಅಂತ ಬರ್ತದೆ. ಎಸ್ಪೆಷಲಿ ಡಿಸಾಸ್ಟರ್ ಟೈಮ್ ಅಲ್ಲಿ ಇನ್ನೊಂದು ಆಲ್ಟರ್ನೇಟ್ ರೂಟ್, ಒಂದು NH ಇಂದ ಇನ್ನೊಂದು NH ಕನೆಕ್ಟ್ ಆಗ್ಬೇಕು ಅಂದ್ರೆ ಇದು ಕೂಡ ಒಂದು ರೂಟ್ ಆಗ್ತದೆ. ಸೊ ನಾವು 360 ಡಿಗ್ರಿ ವ್ಯೂದಲ್ಲಿ ತಗೊಂಡು ನಾವು ಕೂಡ ಇಂಥ ಪ್ರಾಜೆಕ್ಟ್ ಗಳನ್ನ ನೋಡ್ತೀವಿ. ಬರೀ ಟ್ರಾಫಿಕ್ ಸಮಸ್ಯೆ ಒಂದೇನೆ ಅಲ್ಲ. ಬೆಂಗರೆ ಪ್ರದೇಶದ ಜನರೇ ಈ ಯೋಜನೆಯ ಪರಿಣಾಮಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಅಬ್ದುಲ್ ತಯ್ಯೂಬ್, ಬಿಲಾಲ್ ಮೊಯ್ದೀನ್, ಅರುಣ್ ಕುಮಾರ್ ಮೊದಲಾದವರು ಮಾತನಾಡಿ, ಸ್ಥಳೀಯರಿಗೆ ಮಾಹಿತಿ ನೀಡದೆ ಯೋಜನೆ ರೂಪಿಸಲಾಗಿದೆ. ನದಿ ನೀರು ಈಗಾಗಲೇ ಕಲುಷಿತವಾಗಿದೆ. ರಿಂಗ್ ರೋಡ್ ಯೋಜನೆ ಆದರೆ ಉತ್ತಮ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಥವಾ ಶಿಪ್ಗಳ ಸಾಗಿಸುವಷ್ಟು ದೊಡ್ಡ ಜಾಗಗಳು ನದಿಯಲ್ಲಿ ಇಲ್ಲ. ಯಾಕೆ ಇಲ್ಲಿ ಬೋಟ್ಗಳು ತುಂಬಿ ಹೋಗಿದೆ, ಬೋಟ್ಗಳು ಕಟ್ಟಲಿಕ್ಕೆ ಜಾಗ ಇಲ್ಲ. ಇನ್ನೊಂದು, ಕೋಸ್ಟಲ್ ಬರ್ತ್ ಅಂತ ಬೆಂಗ್ರೆಯಲ್ಲಿ ಮಾಡಿದ್ದೀವಿ. ಬೆಂಗ್ರೆಯಲ್ಲಿ ನಾವು 3-4 ವರ್ಷ ಆಯಿತು ಅಲ್ಲಿಯ ಮೀನುಗಾರರಿಗೆ, ನದಿ ಮೀನುಗಾರರಿಗೆ ಅವರಿಗೆ ಬೇಕಾದ ಹಾಗೆ ಒಂದು ಅವರಿಗೆ ಜಟ್ಟಿ ನಿರ್ಮಾಣ ಕೊಡಿ ಅಂತ ನಾವು ಪ್ರಪೋಸಲ್ 100 ಸರ್ತಿ ಪ್ರಸ್ತಾವನೆ ಎಲ್ಲ ಕೊಟ್ಟಿದ್ದೇವೆ. ನಮ್ಮನ್ನು ಕೇಳುವುದಿಲ್ಲ. ಈ ವರ್ಷ ಕಳೆದ ವರ್ಷ ಅಲ್ಲಿ ಮಾಡಿರುವ ಪ್ರಾಜೆಕ್ಟ್ ಆ ಕಡೆ ಪ್ರದೇಶ ತಗ್ಗಿದೆ, ಬೆಂಗ್ರೆ ಪ್ರದೇಶ ಅಲ್ಲಿ ತಗ್ಗಿದೆ, ನೀರು ತುಂಬಿ ಅಲ್ಲಿ ಕೇಳುವವರಿಲ್ಲ. ಅಲ್ಲಿ ಎಷ್ಟೋ ಮೀನುಗಾರರ ಮನೆ ಹೋಗ್ತಾ ಇದೆ. ನೀವು ಹತ್ತಿರ ಮಾಡಿರುವಂತ ಮೀನುಗಾರಿಕೆ ಜಟ್ಟಿ ಇದೆಯಲ್ಲ ಸರ್, ನಿಮ್ದು ಓವರಾಲ್ ನೋಡಿ ನೀವು ಇವಾಗ 7 ಮೀಟರ್ ಡೀಪ್ ಇದಕ್ಕೆ ಮಾಡ್ತೀರಿ ಅಂತ ಹೇಳ್ತೀರಿ. ಇಲ್ಲಿರುವ ಮೀನುಗಾರಿಕೆ ಜಟ್ಟಿಗಳು ಅದು 4 ಮೀಟರ್ ಅಷ್ಟು ಆಳದಲ್ಲಿದೆ. ನೀವು ಅದನ್ನು ತರುವಾಗ ಇಲ್ಲಿ 7 ಮೀಟರ್ ಬರುವಾಗ ಅದು ನಿಲ್ಲುತ್ತಾ? ಅದು ವೈಜ್ಞಾನಿಕವಾಗಿ ನಿಲ್ಲುತ್ತಾ? ಮತ್ತೆ ಅಲ್ಲಿ ಅಷ್ಟು ಆ ಬೇರೆ ಪ್ರದೇಶದಲ್ಲಿ ಇರುವವರು ಮ್ಯಾಕ್ಸಿಮಮ್ ಮೀನುಗಾರಿಕೆಯಲ್ಲಿ ದುಡಿಯುವವರು, ಸಣ್ಣ ಬೋಟಲ್ಲಿ ದುಡಿಯುವವರು, ಅವರ ಬೋಟ್ಗಳು ಎಷ್ಟು ಕಟ್ಟಿದೆ ಅವರು, ಅದನ್ನೆಲ್ಲ ದಾಟಿ ನೀವು ಯಾವ ರೀತಿ ಇಂಥ ಪ್ರಾಜೆಕ್ಟ್ಗಳನ್ನು ತರ್ತೀರಾ? ಹಳೆ ಬಂದರಿನ ರೋರೋ ಯೋಜನೆಗೆ ಈಗಾಗಲೇ ಸಿಆರ್ಜೆಡ್ ಅನುಮತಿ ದೊರೆತಿದ್ರೂ ಸ್ಥಳೀಯರ ಆಕ್ಷೇಪದ ಹಿನ್ನೆಲೆಯಲ್ಲಿ ಮುಂದಿನ ಹಂತದಲ್ಲಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದು ಗಮನಾರ್ಹವಾಗಿದೆ. ಅಹಮದ್ ಬಾವಾ, ಒಮಂಜೂರ್, ಡೈಜ್ ವರ್ಲ್ಡ್ ನ್ಯೂಸ್.